ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಮುಖ್ಯವಾಗಿರುವಂಥ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ಏನಪ್ಪ ಅಂತಂದರೆ, ನಾವು ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ನಾವು ತಿನ್ನುವಂತಹ ಆಹಾರ ನಮಗೆ ಎಷ್ಟು ಮುಖ್ಯನೋ, ರಾತ್ರಿ ಮಲಗಿದಾಗ ಗಾಢ ಕಣ್ತುಂಬ ನಿದ್ದೆ ಮಾಡೋದು ಕೂಡ ತುಂಬಾ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ, ತುಂಬಾ ಜನ ಅಂತಂದರೆ ತುಂಬಾ ಜನ ಈ ಇನ್ಸೋಮ್ನಿಯಾ ಅಂತಾರಲ್ವ, ಅಥವಾ ನಿದ್ರಾಹೀನತೆ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ. ಅದರಲ್ಲೂ ಒಂದು ರಿಸರ್ಚ್ ಹೇಳೋ ಪ್ರಕಾರ ಭಾರತದಲ್ಲಿ ಸುಮಾರು 25% ಜನರು ಸೇವಿಯರ್ ಇನ್ಸೋಮ್ನಿಯಾ ಅಥವಾ ಸೇವಿಯರ್ ನಿದ್ರಾಹೀನತೆ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ. ಒಂದು 30% ಜನರು ಮೈಲ್ಡ್ ಇನ್ಸೋಮ್ನಿಯಾದಿಂದ ಸಫರ್ ಆಗ್ತಾ ಇದ್ದಾರೆ. ಹಾಗಾದರೆ ಇದಕ್ಕೇನಾದರೂ ಪರಿಹಾರ ಇದೆಯಾ? ನಾವು ಮಲಗಿದಾಗ ಕಣ್ತುಂಬ ನಿದ್ದೆ ಚೆನ್ನಾಗಿ ಮಾಡ್ಬೋದಾ? ಎಲ್ಲದಕ್ಕೂ ಖಂಡಿತವಾಗ್ಲೂ ನಾನು ಎಸ್ ಅಂತ ಹೇಳ್ತೀನಿ. ಯಾಕಂತಂದರೆ ಕೆಲ ದಿನಗಳ ಹಿಂದೆ ನಾನು ಕೂಡ ಇಂಥದೇ ಒಂದು ಸಮಸ್ಯೆಯಿಂದ ಸಫರ್ ಆಗಿದ್ದೆ. ಕೆಲವೊಂದು ಸಿಂಪಲ್ ಟಿಪ್ಸ್ ಮತ್ತು ಮನೆಮದ್ದನ್ನು ಮಾಡೋದ್ರ ಮೂಲಕ ಇವಾಗ ಪರ್ಫೆಕ್ಟಾಗಿ ಆಲ್ರೈಟ್ ಆಗಿದ್ದೇನೆ. ಹೇಗೆ ಏನು ಮಾಡಿದೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕಾದ್ರೆ ನನ್ನ ವೀಡಿಯೋನ ಚೂರು ಕೂಡ ಮಿಸ್ ಮಾಡದೆ ನೋಡಿ. ಹಾಗೆಯೇ ನೀವು ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋದಾಗಿದ್ದರೆ ನೀವು ಖಂಡಿತವಾಗ್ಲೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಫ್ಯೂಚರಲ್ಲಿ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಹಾಗಾದರೆ ಯಾಕೆ ಕೆಲವರಿಗೆ ಮಲಗಿದ ತಕ್ಷಣ ನಿದ್ದೆ ಬರಲು ಅನ್ನೋದಕ್ಕೆ ಕೆಲವೊಂದು ರೀಸನ್ಗಳಿವೆ. ಅದೇನು ಅಂತಂದರೆ, ಮೊದಲನೆಯದಾಗಿ ನಾವು ಮನಸ್ಸಿಗೆ ತುಂಬ ಸ್ಟ್ರೆಸ್ ಕೊಡೋದು, ತುಂಬ ಚಿಂತೆ ಮಾಡೋದು, ತುಂಬ ಟೆನ್ಷನ್ ತಗೊಳ್ಳೋದು, ಮಲಗಿದ ನಂತರ ಕೂಡ ಏನೇನೋ ಚಿಂತೆ ಮಾಡ್ಕೊಂಡು ಮಲಗೋದು, ಮೈಂಡನ್ನು ಒಂದು ಚೂರು ಫ್ರೀಯಾಗಿ ಬಿಡದೇ ಇರೋದು ತುಂಬ ಜನರಿಗೆ ಮಲಗಿದ ತಕ್ಷಣ ನಿದ್ರೆ ಬರದಿದ್ದಕ್ಕೆ ಮೇನ್ ರೀಸನ್. ಅದೇ ಥರ ಎರಡನೇದು ಏನು ಅಂತಂದರೆ, ದೇಹನ ತುಂಬ ದಣಿಸ್ಕೊಂಡಿರೋದು, ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಆಗಿ ತುಂಬ ಕೆಲಸ ಮಾಡಿ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಿ ದೇಹನ ಕಂಪ್ಲೀಟಾಗಿ ನಾವು ಟಯರ್ಡ್ ಮಾಡ್ಕೊಂಡಿದ್ರೂ ಕೂಡ ಮಲಗಿದ ತಕ್ಷಣ ಕೆಲವರಿಗೆ ನಿದ್ರೆ ಬರಲ್ಲ. ಹಾಗೆಯೇ ಮೂರನೇದು ಏನು ಅಂತಂದರೆ, ಇದು ಇವಾಗಿನ ಜನಾಂಗಕ್ಕೆ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ಯಾಕಂತಂದರೆ ಕೆಟ್ಟ ಲೈಫ್ ಸ್ಟೈಲ್. ನಾವು ಚೆನ್ನಾಗಿ ತಿಂತೀವಿ, ಎಲ್ಲ ಮಾಡ್ತೀವಿ, ಕೆಲವೊಂದು ಸರಿ ಏನು ಮಾಡ್ತೀವಿ, ಮಲಗೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ತಿನ್ನೋದು, ಒಂದು ಚೂರು ಎಕ್ಸಸೈಸ್ ಮಾಡದೇ ಇರೋದು, ಕೆಟ್ಟ ಚಟಗಳಿಗೆ ದಾಸರಾಗಿರೋದು, ಅಂದರೆ ಆಲ್ಕೋಹಾಲ್ ಅಥವಾ ಈ ಸ್ಮೋಕಿಂಗ್ ಮಾಡೋದು. ಹಾಗೆಯೇ ಮಲಗೋಕ್ಕಿಂತ ಮುಂಚೆ ಮೊಬೈಲನ್ನು ಜಾಸ್ತಿ ನೋಡೋದು. ಮೊಬೈಲಿಗೆ ಯಾರು ಜಾಸ್ತಿ ಅಡಿಕ್ಟ್ ಆಗಿರ್ತಾರೆ ನೋಡಿ, ಅವರು ಚೆನ್ನಾಗಿ ನಿದ್ದೆ ಮಾಡಲು ನೀವು ಎಲ್ಲಿ ಬೇಕಾದರೂ ಅಬ್ಸರ್ವ್ ಮಾಡಿ ನೋಡಿ ಇದು. ಹಾಗೆಯೇ ನಾಲ್ಕನೇ ರೀಸನ್ ಏನು ಅಂತಂದರೆ, ಇದು ಕ್ರೋನಿಕ್ ಡಿಸೀಸಿಂದ ಕೂಡ ಬರುತ್ತೆ. ಅಂದರೆ ನರವು ಸಂಬಂಧಿ ಕಾಯಿಲೆಯಿಂದ, ಅಂದರೆ ತುಂಬಾ ಟೈಮಿಂದ ನರ ಸಂಬಂಧಿ ಕಾಯಿಲೆಗಳಿಂದ ಯಾರಾದರೂ ಸಫರ್ ಆಗ್ತಾ ಇದ್ದರೂ ಕೂಡ ಅವರಿಗೆ ಈ ನಿದ್ರಾಹೀನತೆ ಪ್ರಾಬ್ಲಮ್ ಇರುತ್ತೆ. ಈ ನಾಲ್ಕನೇ ರೀಸನ್ ಬಿಟ್ಟು ಇನ್ನು 3 ಇದೆಯಲ್ವಾ, ಅಂದರೆ ಮನಸ್ಸಿಗೆ ಸ್ಟ್ರೆಸ್ ಕೊಡೋದು, ದೇಹಕ್ಕೆ ಸ್ಟ್ರೆಸ್ ಕೊಡೋದು ಮತ್ತು ಕೆಟ್ಟ ಚಟಗಳು. ಈ 3ರಿಂದ ಕ್ರಿಯೇಟ್ ಆಗಿರುವಂತಹ ನಿದ್ರಾಹೀನತೆ ಪ್ರಾಬ್ಲಮನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕೆಲವು ಏನಂತಾರೆ ಅದಕ್ಕೆ, ಹೋಮ್ ರೆಮಿಡಿ ಅಥವಾ ಮನೆಮದ್ದನ್ನು ಮಾಡಿ ನಾವು ಕ್ಲಿಯರ್ ಮಾಡ್ಕೋಬೋದು. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಅದು ಹೇಗೆ ಏನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ನಿದ್ರಾಹೀನತೆ ಪ್ರಾಬ್ಲಮಿಂದ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಮೊದಲನೇದಾಗಿ ಮನಸ್ಸು ಸರಿ ಇರಲ್ಲ. ನೀವು ಯಾರು ಚೆನ್ನಾಗಿ ನಿದ್ರೆ ಮಾಡಲ್ಲ ಅವ್ರ ಹತ್ರ ಹೋಗಿ ಬೇಕಾದರೆ ಮಾತಾಡಿ, ಯಾವಾಗ ನೋಡಿದರೂ ಸಿಡಿ ಅಂತಿರ್ತಾರೆ. ಅವರಿಗೆ ತಾಳ್ಮೆ ಅನ್ನೋದು ಇರಲ್ಲ. ಮಾತಾಡಿದರೆ ಸಿಟ್ಟು ಬರುತ್ತೆ, ಮಾತಾಡಿದ್ರೆ ಕೋಪ ಬರುತ್ತೆ, ಮತ್ತು ಅವರು ಖುಷಿಯಾಗಿರಲು ಚಾನ್ಸೇ ಇಲ್ಲ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ತುಂಬ ಸುಸ್ತಾಗಿರುತ್ತೆ ಅವರಿಗೆ. ಒಂದು 4 ಹೆಜ್ಜೆ ನಡೆದರೆ ಸಾಕು ಸಿಕ್ಕಾಪಟ್ಟೆ ಎದುಸಿರು ಬಿಡ್ತಾರೆ. ಯಾವುದನ್ನು ಮಾಡಲಿಕ್ಕೂ ಮನಸ್ಸು ಇರಲ್ಲ, ಯಾವುದು ಮಾಡಲಿಕ್ಕೂ ಶಕ್ತಿ ಕೂಡ ಇರಲ್ಲ. ದೇಹದ ಎನರ್ಜಿ ಲಾಸ್ ಆಗುತ್ತೆ ನಿದ್ರೆ ಚೆನ್ನಾಗಿ ಮಾಡದೇ ಇರೋದ್ರಿಂದ. ಇದು ಕೆಲವೊಂದು ಏನು ಅಂತಂದರೆ, ನಿದ್ರೆ ಚೆನ್ನಾಗಿ ಮಾಡದೇ ಇರೋದ್ರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್. ಹಾಗಾದರೆ ಇದಕ್ಕೆ ಮೆಡಿಸಿನ್ ಇದೆಯಾ, ಪರಿಹಾರ ಇದೆಯಾ? ಖಂಡಿತವಾಗ್ಲೂ ಇದೆ. ನಾನೇ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಅನುಭವಿಸಿರೋದ್ರನ್ನು ನಿಮಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಮೊದಲನೆಯದಾಗಿ ಏನು ಅಂತಂದರೆ, ತುಂಬಾ ಫೇಮಸ್ ಆಗಿರುವಂಥದ್ದು, ನಿದ್ರೆ ಮಾಡೋದಕ್ಕಿಂತ ಮುಂಚೆ 1 ಗ್ಲಾಸಷ್ಟು ವಾರ್ಮ್ ಹಾಲ್ ಅಥವಾ ಉಗುರು ಬೆಚ್ಚಗಿನ ಹಾಲನ್ನು ನಾವು ಸಿಪ್ ಬೈ ಸಿಪ್, ಒಂದು ಸ್ವಲ್ಪ ಜೇನುತುಪ್ಪ ಸೇರಿಸಿ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ತುಂಬಾ ರಿಸರ್ಚ್ಗಳು ಹೇಳ್ತವೆ. ನೀವು ಇದರ ಬೇಕಾದರೂ ಚೆಕ್ ಮಾಡಿ ನೋಡಿ. ನಿಮ್ಗೆ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ರಿಪೋರ್ಟ್ಗಳು ಸಿಗುತ್ತೆ. ಯಾಕಂತಂದರೆ ಹಾಲಲ್ಲಿ ಕೆಲವೊಂದು ನಮಗೆ ನಿದ್ರೆ ಬರುವಂತಹ ಹಾರ್ಮೋನ್ಗಳನ್ನು ಜಾಸ್ತಿ ಮಾಡುವಂಥ ಅಂಶ ಇರುತ್ತೆ. ಆದ್ದರಿಂದ ಮಲಗೋಕ್ಕಿಂತ ಮುಂಚೆ 1 ಗ್ಲಾಸ್ ಹಾಲು ಕುಡಿದರೆ ಚೆನ್ನಾಗಿ ನಿದ್ರೆ ಬರುತ್ತೆ. ಹಾಗೆಯೇ ಇನ್ನೊಂದು ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು ಏನು ಅಂತಂದರೆ, ದ್ರಾಕ್ಷಿನ ತಿನ್ನುವಂಥದ್ದು. ದ್ರಾಕ್ಷಿ, ಒಣ ದ್ರಾಕ್ಷಿ ಕೂಡ ಆಗುತ್ತೆ, ಅಥವಾ ನಿಮಗೆ ಹಸಿಯಾಗಿ ಸಿಗುವಂಥ ದ್ರಾಕ್ಷಿ, ಫ್ರೆಶ್ ಆಗಿರುವಂಥ ಗ್ರೇಪ್ಸ್ ಕೂಡ ಆಗುತ್ತೆ. ಒಣ ದ್ರಾಕ್ಷಿ ಆದರೆ ನೀರಲ್ಲಿ ನೆನೆ ಹಾಕಿಬಿಟ್ಟು 1 ಕಪ್ಪಷ್ಟು ದ್ರಾಕ್ಷಿಯನ್ನು ಸಾಯಂಕಾಲದ ಹೊತ್ತಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ನಾವು ಸೇವಿಸುತ್ತಾ ಬಂದರೆ
ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ. ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ನನಗೆ ಈ ಸಮಸ್ಯೆ ಇದೆ. ಯಾಕಂತಂದರೆ ನಾನು ಆಫೀಸಲ್ಲಿ ಕೂಡ ಅಷ್ಟೇ, ಮನೇಲಿ ಕೂಡ ಅಷ್ಟೇ ತುಂಬಾ ಟೆನ್ಷನ್ ತೊಗೊಳ್ಳೋದು ಜಾಸ್ತಿ, ಏನಾದರೂ ಮನಸ್ಸಿಗೆ ಹಚ್ಕೊಳ್ಳೋದು ಜಾಸ್ತಿ, ಮಲಗಿದ ನಂತರನೂ ಏನೇನೋ ಯೋಚಿಸ್ತಾ ಇರ್ತೇನೆ. ಅದರಿಂದ ನನಗೆ ಕೂಡ ಈ ಸಮಸ್ಯೆ ಆಗಿತ್ತು. ಬಟ್ ಈ ಗ್ರೇಪ್ಸ್ ಇದೆಯಲ್ಲ, ಇದನ್ನ ನಾನು ಟ್ರೈ ಮಾಡಿದೆ. ಒಂದೇ ಒಂದು ವಾರ ಟ್ರೈ ಮಾಡಿರೋದು ಕಂಪ್ಲೀಟಾಗಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಂದರೆ, ಇವಾಗ ಯಾವ ಟೈಮಲ್ಲಿ ನಾನು ಬೆಡ್ಡಿಗೆ ಹೋದರೂ ಕೂಡ ಅಷ್ಟೇ, ಮಲಗಿದ ತಕ್ಷಣ ನನಗೆ ನಿದ್ದೆ ಬರುತ್ತೆ. ದ್ರಾಕ್ಷಿನ ನೀರಲ್ಲಿ ಹಾಕಿ, 1 ಕಪ್ಪಷ್ಟು ದ್ರಾಕ್ಷಿನ, ಒಣ ದ್ರಾಕ್ಷಿನ ನೀರಲ್ಲಿ ಹಾಕಿ ನೆನೆಸಿ ರಾತ್ರಿ ತಿನ್ನಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ಮೂರನೇದು ಏನು ಅಂತಂದರೆ, ಪುದೀನ ಸೊಪ್ಪು ಇರುತ್ತಲ್ವ, ಪುದೀನ ಸೊಪ್ಪನ್ನು, ಫ್ರೆಶ್ ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ತಗೊಂಡು 1 ಲೋಟ ನೀರಿಗೆ ಹಾಕಿ ಅದನ್ನ ಕುದಿಸಿಬಿಟ್ಟು, ಆ ಕುದಿಸಿದ ನೀರನ್ನು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕುಡಿದರೆ ಕೂಡ ಒಳ್ಳೆ ನಿದ್ದೆ ಬರುತ್ತೆ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. 4ನೇದು ಏನು ಅಂತಂದರೆ, ಮಲಗೋಕ್ಕಿಂತ ಮುಂಚೆ ಯೋಗ ಅಥವಾ ಧ್ಯಾನ, ಯೋಗ ಅಲ್ಲ, ಧ್ಯಾನ, ಮೆಡಿಟೇಷನ್ ಮಾಡಬೇಕು. ಯಾವ ಥರ ಮೆಡಿಟೇಷನ್ ಅಂತಂದರೆ, ನೀವೇನು ಅದಕ್ಕೇನು ಕಲ್ತಿರಬೇಕು ಅಂತ ಏನೂ ಇಲ್ಲ. ಮಲಗೋಕ್ಕಿಂತ ಮುಂಚೆ ಒಂದು 5ರಿಂದ 10 ನಿಮಿಷ ನಿಮಗೆ ಯಾವ ದೇವ್ರು ಇಷ್ಟವೋ ಆ ದೇವರನ್ನು ನೆನೆಸ್ಕೊಂಡು ಮಲಗಬೇಕು. ಬೇರೆಲ್ಲ ಟೆನ್ಷನ್ ಬಿಡಬೇಕು. ಆ ದೇವರನ್ನು ನೆನೆಸ್ಕೊಂಡು ಅಷ್ಟೇ, ಆ ದೇವರು ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಓಂ ನಮಃ ಶಿವಾಯ ಅಂತನೋ, ಈ ಥರ 10 ನಿಮಿಷ ನೀವು ಈ ಥರ ದೇವರನ್ನು ನೆನೆಸ್ಕೊಂಡು ಧ್ಯಾನ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆ ನಿದ್ದೆ ಬರುತ್ತೆ, ತುಂಬಾ ಒಳ್ಳೆ ನಿದ್ದೆ ಬರುತ್ತೆ. ಇಷ್ಟೆಲ್ಲ ಆದ ನಂತರ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ನಾನು ಹೇಳ್ತೀನಿ. ಅದು ಏನು ಅಂತಂದರೆ, ಮಲಗಿದ ತಕ್ಷಣ ಏನನ್ನು ಯೋಚಿಸೋಕೆ ಹೋಗಬೇಡಿ. ಮನಸ್ಸು ಮತ್ತು ದೇಹನ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮೋಡಲ್ಲಿ ಇಡಬೇಕು. ಹೇಗೆ ಅಂತಂದರೆ, ಏನೂ ಚಿಂತೆ ಮಾಡದೆ ಮೈಂಡ್ ಫ್ರೀ ಇದ್ದರೆ ದೇಹ ಕೂಡ ರಿಲ್ಯಾಕ್ಸ್ ಮೋಡಲ್ಲಿ ಇರುತ್ತೆ. ನೀವು ಏನನ್ನಾದರೂ ಚಿಂತೆ ಮಾಡ್ತಾನೆ ಇದ್ದರೆ ಏನಾಗುತ್ತೆ ಗೊತ್ತಾ, ದೇಹ ಕೂಡ ಬಿಗಿಯಾದ ಪೊಸಿಷನಲ್ಲಿ ಇರುತ್ತೆ. ಆ ಸ್ಟೇಟಸಲ್ಲಿ ನಿಮಗೆ ಬರಲ್ಲ. ಮೈಂಡ್ ಫ್ರೀ ಆಗಿರಬೇಕು, ಮುಖ ರಿಲ್ಯಾಕ್ಸ್ ಆಗಿರಬೇಕು, ಹಾಗೆಯೇ ದೇಹ ನಮಗೆ ಸುಖವಾದ ಅಂದರೆ ಕಂಫರ್ಟೇಬಲ್ ಪೊಸಿಷನಲ್ಲಿ ಇರಬೇಕು. ಆ ಸ್ಟೇಟಸಲ್ಲಿ ತುಂಬಾ ಬೇಗ ನಿದ್ದೆ ಬರುತ್ತೆ. ಹಾಗೆಯೇ ಮಲಗೋಕ್ಕಿಂತ ಮುಂಚೆ ಮೊಬೈಲ್ ನೋಡೋದನ್ನು, ಮಲಗಿ ಆದ ನಂತರ ಮೊಬೈಲ್ ನೋಡೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ 1 ಗಂಟೆ ಮುಂಚೆ ಆದರೂ ನೀವು ಮೊಬೈಲ್ ನೋಡೋದನ್ನು ಅವಾಯ್ಡ್ ಮಾಡಿದರೆ ತುಂಬಾ ಬೇಗ ನಿದ್ದೆ ಬರುತ್ತೆ. ಇನ್ನೊಂದು ಅದ್ಭುತ ಟಿಪ್ಸ್, ಇದು ರಿಸರ್ಚ್ಗಳು ಹೇಳುವಂಥದ್ದು, ಎಕ್ಸ್ಪರ್ಟ್ಗಳು ಹೇಳುವಂಥದ್ದು ಏನು ಅಂತಂದರೆ, ಮಲಗಿ ಆದ ನಂತರ ನಾವು ಯಾವತ್ತೂ ನಮಗೆ ಯೋಚನೆಗಳು, ನಮಗೆ ಕಷ್ಟಗಳಿರುತ್ತೆ, ದುಃಖಗಳಿರುತ್ತೆ, ಎಲ್ಲ ಇರುತ್ತೆ. ಮಲಗಿ ಆದ ನಂತರ ಆ ಕೆಟ್ಟ ಯೋಚನೆಗಳನ್ನು ಮಾಡಬಾರ್ದು. ಅದೇಗಾಗುತ್ತೋ ಇದೇಗಾಗುತ್ತೋ ಎಲ್ಲ ಹೌದು, ಬಟ್ ಡೇಯಲ್ಲಿ ಯೋಚನೆ ಮಾಡಿ. ಮಲಗಿ ಆದ ನಂತರ ಏನು ಮಾಡಬೇಕು ಅಂತಂದರೆ, ಕೆಟ್ಟ ಯೋಚನೆಗಳನ್ನು ಯೋಚಿಸ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ಅದು ಒಂದರಿಂದ ಒಂದಕ್ಕೆ ಲಿಂಕ್ ಆಗಿ 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 ಆ ಯೋಚನೆಗಳು ಎಂಡ್ ಆಗಲ್ಲ. ಅದಕ್ಕಿಂತ ಅದರ ಬದಲಾಗಿ ಯಾವುದಾದ್ರೂ ಒಳ್ಳೆ ಮೆಮೊರಿನ, ಪ್ರತಿಯೊಬ್ಬರ ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಮೆಮೊರಿ ಇದ್ದೇ ಇರುತ್ತೆ. ಆ ಮೆಮೊರಿಯನ್ನು ಅಥವಾ ನಿಮಗೆ ಇಷ್ಟವಾದ ಸಂಗತಿಯನ್ನು ನಾವು ರೀಕಾಲ್ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗಿ, ಮೈಂಡ್ ಬೇಗ ರಿಲ್ಯಾಕ್ಸ್ ಆಗಿ ಬೇಗ ನಿದ್ದೆ ಬರುತ್ತಂತೆ. ಈ ಸಿಂಪಲ್ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ನಾನು ಟ್ರೈ ಮಾಡಿದ್ದೇನೆ, ಇದು ವರ್ಕೌಟ್ ಆಗುತ್ತೆ, ತುಂಬಾ ವರ್ಕೌಟ್ ಆಗುತ್ತೆ. ನೀವು ಇದನ್ನ ಟ್ರೈ ಮಾಡ್ಬೋದು. ಹಾಗೆಯೇ ಇನ್ನೊಂದು ಅದ್ಭುತವಾದ ಟಿಪ್ಸ್ ಏನು ಅಂತಂದರೆ, ಮಲಗೋಕ್ಕಿಂತ ಮುಂಚೆ ನಮಗಿಷ್ಟವಾದ ಲೈಟ್ ಮ್ಯೂಸಿಕ್, ಗ್ರ್ಯಾಂಡ್ ಮ್ಯೂಸಿಕ್ ಅಲ್ಲ, ಲೈಟ್ ಮ್ಯೂಸಿಕ್, ಓಲ್ಡ್ ಮೂವಿ ಸಾಂಗ್ಸಲ್ಲಿ ಇರುತ್ತಲ್ವ, ಅದನ್ನ ತುಂಬ ಜೋರು ಸೌಂಡಲ್ಲ, ಲೈಟ್ ಸೌಂಡಲ್ಲಿ ಇಟ್ಕೊಂಡು ಕೇಳ್ತಾ ಮಲಗಿದ್ರೆ ಮೈಂಡ್ ಬೇಗ ರಿಲ್ಯಾಕ್ಸ್ ಆಗಿ ಬೇಗ ನಿದ್ದೆ ಬರುತ್ತೆ. ಇವಾಗ ನಿಮಗೆ ಖಂಡಿತವಾಗ್ಲೂ ಅರ್ಥವಾಗಿರಬೇಕು ಹೇಗೆ ಬೇಗ ನಿದ್ದೆ ಮಾಡೋದು ಅಂತ. ಮೈಂಡನ್ನು ಫ್ರೀ ಮಾಡಿ, ಮೈಂಡನ್ನು ರಿಲ್ಯಾಕ್ಸ್ ಮಾಡಿದ್ರಷ್ಟೇ ಬೇಗ ನಿದ್ದೆ ಬರುತ್ತೆ. ಮೈಂಡನ್ನು ರಿಲ್ಯಾಕ್ಸ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಯಾರಿಗೂ ನಿದ್ದೆ ಬರಲ್ಲ. ಒಳ್ಳೊಳ್ಳೆಯ ಲೈಫ್ ಸ್ಟೈಲು, ಒಳ್ಳೆ ಹಾಬೀಸ್, ಒಳ್ಳೆಯ ಫುಡ್ಡು, ಒಳ್ಳೆಯ ದಿನಚರಿ ಇದ್ದರೆ ನಿದ್ದೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿದ್ರೆ ಬಗ್ಗೆ ನಿಮಗೇನಾದರೂ ಮಾಹಿತಿಗಳಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಯಾಕಂತಂದರೆ ಎಷ್ಟೋ ವಿಷಯಗಳು ನಿಮಗೆ ತಿಳಿದಿರುತ್ತೆ, ನನಗೆ ಗೊತ್ತಿರಲ್ಲ. ನಾನು ಕೂಡ ನಿಮ್ಗೆ ಗೊತ್ತಿರುವಂಥ ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗ್ಲೂ ಮರೆಯದೆ ನಿಮ್ಮದೇನಾದರೂ ಅನುಭವ, ನಿಮ್ಮದೇನಾದರೂ ಎಕ್ಸ್ಪೀರಿಯನ್ಸ್, ನಿಮ್ಮದೇನಾದರೂ ಟಿಪ್ಸ್ ಇದ್ದರೆ ಮರೆಯದೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಹಾಗೆಯೇ ಈ ವಿಡಿಯೋ ಶೇರ್ ಮಾಡಿ, ತುಂಬ ಜನರಿಗೆ ಇದು ಬೇಕಾಗುತ್ತೆ.